ಕರಾಳ ಎಮರ್ಜೆನ್ಸಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. 1975ರಿಂದ 80ರ ನಡುವಿನ ದಶಕದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ರಂಗಭೂಮಿ ಚಳವಳಿಯಲ್ಲಿ ಒಂದು ಹಾಡುಗಳು ಬರ್ತಾ ಇತ್ತು. ಸಿದ್ಧಲಿಂಗಿ ಅವರು ಬರೆದಂಥ ಹಾಡು ತುರ್ತು ಪರಿಸ್ಥಿತಿ ಕರಾಳ ರಾಣಿಯ ಕಥೆಯನ್ನು ಹೇಳ್ತೀವಿ ಅಂತೇಳಿ. ಬಹುಶಃ ಆ ಸಂದರ್ಭದಲ್ಲಿ ಆ ಒಂದು ಹಾಡು ಆಗಿನ ಪ್ರಧಾನಿ ಇಂದಿರಾ ಗಾಂಧಿಯವರ ಬಗೆಗೆ ಗರೀಬಿ ಹಟಾವೋ, ಬ್ಯಾಂಕ್ ರಾಷ್ಟ್ರೀಕರಣ ಇಂತಹ ಕೆಲವೊಂದು ಜನಪರ ಕಾರ್ಯಕ್ರಮಗಳ ಹಮ್ಮಿಕೊಳ್ಳುವುದರ ಮೂಲಕ ಜನಮಾನಸದಲ್ಲಿ ಬಹಳ ಹತ್ತಿರವಾಗ್ತಾ ಇದ್ದಂಥ ಒಬ್ಬ ಪ್ರಧಾನಿ ಇಂದಿರಾ ಗಾಂಧಿಯವರು ಇದ್ದಕ್ಕಿದ್ದ ಹಾಗೆ ಬಹಳ ತುರ್ತು ಪರಿಸ್ಥಿತಿಯ ಕರಾಳ ರಾಣಿ ಅನಿಸಿಕೊಳ್ಳುವಷ್ಟರ ಮಟ್ಟಿಗೆ ಹೋಗ್ತಾರೆ. ಮತ್ತೆ ಬದಲಾದಂಥ ಒಂದಷ್ಟು ರಾಜಕೀಯಗಳು ನಿಮಗೆಲ್ಲ ಗೊತ್ತೇ ಇದ್ದಾವೆ. ಇವತ್ತು ಮತ್ತೆ 40 ವರ್ಷ ಸಲ್ತಾ ಇದೆ. 1975ರಂದು ತುರ್ತು ಪರಿಸ್ಥಿತಿಯನ್ನು ಅಂದು ಹೇರಿದ್ದಂಥ ಒಂದು ಸಂದರ್ಭ ಇವತ್ತು 40 ವರ್ಷ ಆಗ್ತದೆ. 40 ವರ್ಷದ ನಂತರದಲ್ಲಿ ತುರ್ತು ಪರಿಸ್ಥಿತಿಯ ಒಂದು ಬಗೆಗೆ ನಾವು ಇವತ್ತು ಮತ್ತೆ ಅಂದರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇಂತಹ ಒಂದು ಪರಿಸ್ಥಿತಿಗಳನ್ನು ಹೇರುವಂಥದ್ದು ಎಷ್ಟು ಸರಿಯಾಗ್ತದೆ, ಇದರ ಹಿಂದಿರುವಂಥ ರಾಜಕೀಯಗಳು ಏನು, ಭಾರತದಂಥ ರಾಷ್ಟ್ರದಲ್ಲಿ ಇಂತಹ ಒಂದು ಕಾನೂನುಗಳನ್ನು ಅಳವಡಿಸುವುದರ ಹಿಂದೆ ಇರುವಂಥ ರಾಜಕೀಯಗಳು ಏನು, ಪ್ರಸ್ತುತ ಪರಿಸ್ಥಿತಿಯಲ್ಲೂ ಕೂಡ ತುರ್ತು ಪರಿಸ್ಥಿತಿಯ ಬಗೆಗೆ ನಾವು ಚರ್ಚೆಗಳನ್ನು ನಡೆಸಬೇಕಾಗಿದೆಯೇ, ಮತ್ತೆ ಅಡ್ವಾಣಿಯವರು ಕೂಡ ಈ ಬಗೆಗೆ ಒಂದಷ್ಟು ಮಾತುಗಳನ್ನು ಆಡ್ತಾ ಇದ್ದಾರೆ. ಏನಿದು ಅನ್ನೋದರ ಬಗೆಗೆ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ. ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ PV ಮೋಹನ್ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಲ್ಲಿ ನಮ್ಮ ಜೊತೆಗೆ ಬಿಜೆಪಿ ಮುಖಂಡರಾದಂಥ ಮಹೇಶ್ ತುಪ್ಪೆಕೋಲು ಇದ್ದಾರೆ, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ. ಸರ್, PV ಮೋಹನ್ ಅವರ ಹತ್ರ ಕೇಳಬೇಕು. ಕಾರಣಗಳು ವಿವಿಧ ರೀತಿಗಳಲ್ಲಿ ನೋಡ್ತಾರೆ. ಈ ತುರ್ತು ಪರಿಸ್ಥಿತಿಯನ್ನು ಹೇರಿದಂಥ ಕಾರಣಗಳು ಏನು ಹೇಳ್ತೀರಿ? ಏನು ಕಾರಣ ಆಗಿತ್ತು ಆ್ಯಕ್ಚುಲಿ ಅಂತ? ತುರ್ತು ಪರಿಸ್ಥಿತಿಯನ್ನು ವಿನೋಬಾ ಭಾವೆಯವರು ಆಗ ಮಹಾತ್ಮರ ನಂತರ ಅವರಿಗೆ ಸ್ಥಾನಮಾನ ಇತ್ತು. ಅವರು ಹೇಳ್ತಾರೆ ಅನುಶಾಸನ ಪರ್ವ ಅಂತೇಳಿ, ತುರ್ತು ಪರಿಸ್ಥಿತಿಯನ್ನು ಅನುಶಾಸನ ಶಿಸ್ತನ್ನು ತರಿಸುವುದು ಅಂತೇಳಿ. ಮೋದಿ ಅವರು ಮಾತಾಡ್ತಾರೆ ಅನುಶಾಸನದ ಬಗ್ಗೆ. ಆಗ ವಿನೋಬಾ ಭಾವೆ ಮಾತಾಡ್ತಿದ್ರು ಶಿಸ್ತು, ಆಡಳಿತದಲ್ಲಿ ಶಿಸ್ತು ತರಬೇಕಂತ ಹೇಳಿ. ಇಂದಿರಾ ಗಾಂಧಿಯರು ಆ ಸಮಯದಲ್ಲಿ ಇತಿಹಾಸ ಪುಟಗಳು ನೋಡುವಾಗ ನೀವು ಹೇಳಿದಾಗೆ ಗರೀಬಿ ಹಟಾವೋ ಈ ತರ ಜನಪರವಾದ, ಅದು ಬಡವರ ಪರವಾದ ಕಾರ್ಯಕ್ರಮ ತಂದು ಒಂದು ರೀತಿಯ ಎಲ್ಲ ಅಧಿಕಾರ ಕೇಂದ್ರ ಬಿಂದು ಆಗಿದ್ದವರು. ಎಲ್ಲವನ್ನು ನಾನೇ ಮಾಡ್ತೇನೆ ನಮ್ಮೊಂದು ಭಾವನೆ ಅವರಲ್ಲಿತ್ತು, ಎಲ್ಲ ಮಾಡ್ತಾ ಇದ್ರು ಅವರು. ಆ ಸಂದರ್ಭದಲ್ಲಿ ಅವರಿಗೆ ಮತ್ತು JPಗೆ ಇರುವಂತಹ ಒಂದು ಏನು ವೈಯಕ್ತಿಕವಾದ ಕೆಲವು ಸಮಸ್ಯೆಗಳ ಇದರಲ್ಲಿ JP ಅವರು ಇಂದಿರಾ ಗಾಂಧಿ ತಿರುಗಿ ಬಿದ್ದರು. ಶಾರದಾ ಪ್ರಸಾದ್ ಅವರ ಮಗ ಇವತ್ತು ಕನ್ನಡಪ್ರಭದಲ್ಲಿ ಬರೆದಿದ್ದಾರೆ. ಸೊ ಅದನ್ನು ಉಲ್ಲೇಖ ಮಾಡಿ ಹೇಳ್ತಾ ಇದ್ದೀನಿ. ಹಾಗೆ ಅವರ ಈ ವೈಯಕ್ತಿಕ ಇದರಲ್ಲಿ ಕೊನೆಗೆ ಇಂದಿರಾ ಗಾಂಧಿ ಅವರು ಈ ದೇಶಕ್ಕೆ ಸರಿಯಲ್ಲ, ನಾನೇ ದೇಶದ ಪ್ರಧಾನಮಂತ್ರಿ ಆಗಬೇಕೆಂಬ ಒಂದು ಇದರಲ್ಲಿ JP ಅವರು ಟೋಟಲ್ ರೆವಲ್ಯೂಷನ್ಗೆ ಮೊದಲು ಬಿಹಾರದಲ್ಲಿ ಅಲ್ಲಿ ಸರ್ಕಾರವನ್ನು ಪದಚ್ಯುತಿ ಮಾಡಿಸುವ ಮೂಲಕ ಇಡೀ ದೇಶದಲ್ಲಿ ಟೋಟಲ್ ರೆವಲ್ಯೂಷನ್ ಮಾಡುವ ಸಂದರ್ಭದಲ್ಲಿ ದೇಶದಲ್ಲಿ ಎಲ್ಲ ಕಡೆ ಅಸ್ಥಿರತೆಗಳು, ಒಂದು ಡಿಸಿಪ್ಲಿನ್ ಇಲ್ಲ, ಸರಿಯಾಗಿ ಟ್ರೈನ್ ಬರ್ತಾ ಇಲ್ಲ, ಈ ತರ ಇರುವಾಗ ತುರ್ತು ಪರಿಸ್ಥಿತಿ ಹಾಕುವ ಮೂಲಕ ಏನೋ ಸಾಧ್ಯತೆ ಮಾಡಬೇಕೆಂಬ ಹಾಗೆ ಇಂದಿರಾ ಗಾಂಧಿ ತಿಳ್ಕೊಂಡ್ರು. ಆ ತಿಳ್ಕೊಂಡ ಮೊದಲ ಏನು ಕೆಲವು ತಿಂಗಳಲ್ಲಿ ತುರ್ತು ಪರಿಸ್ಥಿತಿ ಬಗ್ಗೆ ಜನರು ಒಳ್ಳೆ ರೀತಿಯಲ್ಲಿ ಅದನ್ನು ಸ್ವಾಗತ ಮಾಡಿದ್ರು. ಆಮೇಲೆ ಸಾಧನೆ ಬಗ್ಗೆ ನಾವು ಮತ್ತೆ ಮಾತಾಡ್ಬೇಕು. ಅಂದ್ರೆ ನೀವು ಕಾರಣವಾಗಿ ಹೇಳලා ಇರುವಂತದ್ದು JP ಅವರನ್ನ ಅವರು ಬಹಳ ಒಂದು ರೀತಿಯಲ್ಲಿ ಇಂದಿರಾ ಗಾಂಧಿಗೆ ವಿರುದ್ಧವಾಗಿ ಬರ್ತಾ ಇದ್ರು ಅಂತ ಅನ್ನುವಂಥದ್ದು, ಇದನ್ನ ಒಂದು ಕಂಟ್ರೋಲ್ಗೆ ತರಲಿಕ್ಕಾಗಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನ ನಾನು ಉಲ್ಲೇಖ ಮಾಡಿ ಅವರು ಬರೋದನ್ನು ನನಗೆ ನಾನು ಅವಾಗ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ, ಆಗ ಶಾಲೆ ಓದುತ್ತಿರುವಾಗ ತುರ್ತು ಪರಿಸ್ಥಿತಿ ಒಂದು ಹಂತದಲ್ಲಿ ರಾಜಕೀಯವಾದಂತಹ ಕಾರಣಗಳು ಅಷ್ಟೊಂದು ಸ್ಪಷ್ಟವಾಗಿ ಇತಿಹಾಸದ ಪುಟದಲ್ಲಿ ಬಯಲ್ಪಟ್ಟಿದೆ. ನಮ್ಮ ಮಿತ್ರರು ಹೇಳುವಾಗ ಅವರ ಬಾಯಿಂದಲೇ ಹೇಳಿದ್ರು, ನಾನೇ ಎಲ್ಲದನ್ನು ಮಾಡಬೇಕು ಎನ್ನುವ ಒಂದು ದುರಹಂಕಾರ ಇಂದಿರಾ ಗಾಂಧಿ ಅವರಲ್ಲಿ ಇತ್ತು ಅಂತ. ದುರಹಂಕಾರ ಅಂತ ಹೇಳಿಲ್ಲ, ನಾನೇ ಎಲ್ಲದನ್ನು ಮಾಡಬೇಕೆಂಬ ಒಂದು ಅಹಂಕಾರದ ದುರಹಂಕಾರವೇ, ನನ್ನಿಂದಲೇ ಎಲ್ಲದು ಆಗ್ಬೇಕಂತ ಹೇಳಿ. ನೋಡಿ, ತುರ್ತು ಪರಿಸ್ಥಿತಿಗೆ ಬಾಕಿ ಎಲ್ಲ ಬದಿಗಿಡುವ, ತುರ್ತು ಪರಿಸ್ಥಿತಿ ಘೋಷಣೆ ಆಗುವಾಗ ಇಂದಿರಾ ಗಾಂಧಿ ಮತ್ತು ಅವರ ಸೆಕ್ರೆಟರಿ RK ಧವನ್ ಇವರಿಬ್ಬರು ಮಾತ್ರ. ಇಂದಿರಾ ಗಾಂಧಿ ಅವರು ಸ್ವತಃ RK ಧವನ್ಗೆ ಡಿಕ್ಟೇಟ್ ಮಾಡಿದ್ರು, ಅದನ್ನು ಸೀಲ್ಡ್ ಎನ್ವೆಲಪ್ ಅಲ್ಲಿ ಮೋಸ್ಟ್ ಅರ್ಜೆಂಟ್ ಅಂತ ಹೇಳಿ ಆಗಿನ ರಾಷ್ಟ್ರಪತಿ ಅವರಿಗೆ ಕಳಿಸಿಕೊಟ್ರು. ಅಂದ್ರೆ ಈ ದೇಶವು ನನ್ನಿಂದಲೇ ನಡೆಯಬೇಕು. ಅವರಿಗೆ ಇಂದಿರಾ ಗಾಂಧಿ ಅವರಿಗೆ ಪ್ರಧಾನಮಂತ್ರಿ ಹುದ್ದೆಯಿಂದ ಸುಪ್ರೀಂ ಕೋರ್ಟ್ ಅವರನ್ನು ತೆಗೆದಿರ್ಲಿಲ್ಲ. ಅವರಿಗೆ ಖಾಲಿ ಪಾರ್ಲಿಮೆಂಟ್ ಒಳಗಡೆ ಚುನಾವಣೆ ಹಕ್ಕನ್ನು ಕೊಟ್ಟಿರಲಿಲ್ಲ ಸುಪ್ರೀಂ ಕೋರ್ಟ್. ಹೈಕೋರ್ಟ್ ನ ತೀರ್ಪನ್ನು ಎತ್ತಿದ ಸುಪ್ರೀಂ ಕೋರ್ಟ್ ಇಂದಿರಾ ಗಾಂಧಿ ಅವರಿಗೆ ನಿಮಗೆ ಖಾಲಿ ಚುನಾವಣೆಗೆ
ಪಾಲ್ಗೊಳ್ಳುವಂತ ಪಾರ್ಲಿಮೆಂಟ್ ಒಳಗಡೆ ಒಂದು ಹಕ್ಕಿಲ್ಲ, ಮತ್ತೆ ಎಲ್ಲ ಹಕ್ಕು ನಿಮಗೆ ಪ್ರಧಾನಮಂತ್ರಿ ನೀವು ಮುಂದುವರಿಸಬಹುದೆಂಬ ತೀರ್ಪನ್ನು ಕೊಟ್ಟಿದ್ರೂ ಕೂಡ ತನ್ನ ಇಗೋ ಪ್ರಾಬ್ಲಮ್ಗೋಸ್ಕರ ಇಡೀ ಭಾರತವನ್ನು, ಇಡೀ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಿದಂತ ದಿನ ಅದು. ಎಸ್, ಈ ಎರಡು ಕಾರಣಗಳನ್ನು ನೀವು ಕೊಡ್ತೀರಾ. ಅಂದ್ರೆ ಮತ್ತೊಂದು ಕಾರಣಗಳು ಏನು ಹೇಳ್ತದೆ ಅಂತ ಹೇಳಿದ್ರೆ 1974ರಲ್ಲಿ ನಡೆದಂತ ಒಂದು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇಂದಿರಾ ಗಾಂಧಿ ಅವರ ಬಗೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸು ನಡೀತದೆ. ಅವರವರ ಸದಸ್ಯತ್ವವನ್ನ ಅವರು ಕಳೆದುಕೊಳ್ಳುವಂತ ಸಂದರ್ಭದಲ್ಲೇ ಅವರು ಅದರ 24ಕ್ಕೆ ತೀರ್ಪು ಬರ್ತದೆ ಸುಪ್ರೀಂ ಕೋರ್ಟ್ ನಲ್ಲಿ. ಆ ನಂತರದಲ್ಲಿ ಮತ್ತೆ ಅವರು 25ರಂದು ಅವರು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ ಅಂತ ಅನ್ನುವಂಥದ್ದು ಒಂದು ಇರುವಂತ ಒಂದು ಮಾಹಿತಿ. ಅಂದ್ರೆ ಎಲ್ಲೋ ತಾನು ತನ್ನ ಆಡಳಿತವನ್ನ ಕಳೆದುಕೊಳ್ಳುವಂತ ಪರಿಸ್ಥಿತಿಗಳು ಬರಬಹುದು. ಸೊ ಇಂಥದ್ದು ಆಗಬಾರದು ಅಂತ ಅನ್ನುವಂಥದ್ದು. ಸೊ ನ್ಯಾಯಾಂಗ ಮತ್ತು ಇವೆಲ್ಲವನ್ನು ಕೂಡ ತಾನೇ ಪ್ರಶ್ನೆ ಮಾಡಿಕೊಳ್ಬೇಕು, ತನ್ನ ಆಧೀನದಲ್ಲಿ ಇರಬೇಕು ಅಂತ ಅನ್ನುವಂಥದ್ದು ಏನ್ ಹೇಳ್ತೀರಿ ಪಿ ಮೋಹನ್? ಅಲ್ಲ, ನಾನು ಈ ತುರ್ತು ಪರಿಸ್ಥಿತಿಯನ್ನು ನಾನು ಅಲ್ಲಿ ಸಮರ್ಥನೆ ಮಾಡ್ತಾ ಇಲ್ಲ. ತುರ್ತು ಪರಿಸ್ಥಿತಿ ಈಗ ಬಹಳ ಒಂದು ಡಿಸ್ಟೆಂಟ್ ಮೆಮೊರಿ, ಒಂದು ನೆನಪು 40 ವರ್ಷದಿಂದ. ಈಗಿನ ಜನರೇಷನ್ಗೆ ಅದು ಗೊತ್ತೇ ಇರ್ಲಿಕ್ಕಿಲ್ಲ, ದೊಡ್ಡ ಜನರೇಷನ್ ಕಳೆದು ಹೋಯ್ತು. ಅದರಿಂದ ತುರ್ತು ಪರಿಸ್ಥಿತಿ ಬಂದರಿಂದ ಇನ್ನು ತುರ್ತು ಪರಿಸ್ಥಿತಿ ಆಗದ ರೀತಿಯಲ್ಲಿ ನಾವು ಸಂವಿಧಾನ ತಿದ್ದುಪಡಿ ಮಾಡಿದೆವು. ಈಗ ಅದು ಆದ್ರಿಂದ ಇವತ್ತು ನಾವು ಇಷ್ಟು ದೊಡ್ಡ ಬೃಹತ್ ಆಕಾರದಲ್ಲಿ ದೇಶ ಬೆಳಲಿಕ್ಕೆ ಕಾರಣವಾಯಿತು. ನಮಗೆ ನಮ್ಮ ಹಕ್ಕಿನ ಬಗ್ಗೆ ಗೊತ್ತಾಯ್ತು. ಒಬ್ಬ ಮನುಷ್ಯನಿಗೆ ನೀವು ಸ್ಟ್ರೋಕ್ ಆದ್ರೆ ಆ ಮನುಷ್ಯನಿಗೆ ಗೊತ್ತು ಇಲ್ಲಿ ನಾನು ಇಲ್ಲಿ ಕೇಳ್ತಾ ಇರುವಂತದ್ದು ಸ್ಪಷ್ಟವಾದಂತ ಕಾರಣಗಳು ಅಂತ ಅನ್ನುವಂಥದ್ದು. ನಿಜವಾಗಿಯೂ ರಾಜಕೀಯವಾದಂತಹ ಕಾರಣಗಳು ಇದ್ದದ್ದು, ಅಥವಾ ಇಂದಿರಾ ಗಾಂಧಿ ಅವರು ತಮ್ಮ ಅಸ್ತಿತ್ವವನ್ನ ಭದ್ರಪಡಿಸಲಿಕ್ಕಾಗಿನೇ ಇದು ಮಾಡಿದ್ದು, ಅಥವಾ ಕಾಂಗ್ರೆಸ್ ಪಕ್ಷ ಅಸ್ತಿತ್ವವನ್ನು ಭದ್ರಪಡಿಸಲಿಕ್ಕೋ, ಅಥವಾ ವೈಯಕ್ತಿಕವಾಗಿ ಇಂದಿರಾ ಗಾಂಧಿ ಅವರ ಭದ್ರಪಡಿಸಲಿಕ್ಕೆ ಮಾಡಿರುವಂತದ್ದು ಅಂತ ಅನ್ನುವಂಥದ್ದು ಒಂದು ಕಾರಣ. ಇದು ಎಲ್ಲವೂ ಕಡೆಯಲ್ಲಿ ಕಾರಣಗಳು ಎಲ್ಲವೂ ಇರಬಹುದು. ಎಲ್ಲ ಕಾರಣ ಅಂದ್ರೆ ಆಗ ಕಾಂಗ್ರೆಸ್ನೊಳಗೆ ಒಂದು ಆಂತರಿಕವಾದ ಒಂದು ಗಲಭೆಗಳಿದ್ದು, ಮೊರಾರ್ಜಿ ದೇಸಾಯಿ ಆಗಲಿ, ಜಗನ್ಜೀವ, ಬೇರೆ ಬೇರೆ ಬಣಗಳಿತ್ತು. ಇಂದಿರಾ ಗಾಂಧಿಯ ಜನಪ್ರಿಯತೆಯನ್ನು ಸಹಿಸಲಾಗದಂತ ದೊಡ್ಡ ಸಂಖ್ಯೆಯಲ್ಲಿ ಸಿಂಡಿಕೇಟ್ ಅಂತ ಹೇಳಿದ್ರೆ ಅದು ಅಲ್ಲಿತ್ತು. ಆ 69 ಸ್ಪ್ಲಿಟ್ ಆದಾಗ ಅದು ದೊಡ್ಡ ಸಂಖ್ಯೆಯಲ್ಲಿ ಹೊರಗಿದ್ರು. ಮತ್ತು ಕಾಂಗ್ರೆಸ್ ಒಳಗೆ ಕೂಡ ಇಂದಿರಾ ಗಾಂಧಿ ಸಹಿಸಲು ದೊಡ್ಡ ಶಕ್ತಿಗಳಿತ್ತು. ಬಹುಶಃ ಅದನ್ನು ಹತೋಟಿ ತರಲಿಕ್ಕೆ ಇರ್ಬೋದು. ಆಮೇಲೆ ಜೆಪಿ ಅವರು ನೆಹರು ಆದ ನಂತರ ನಾನು ಉತ್ತರಾಧಿಕಾರಿ, ನಾನೇ ದೇಶದ ಪ್ರಧಾನಮಂತ್ರಿ ಆಗಬೇಕಂತ ಹಂಬಲ ಕೂಡ ಜೆಪಿ ತಪ್ಪೇನಲ್ಲ. ಈಗ ಅವರು ಕೂಡ ಒಂದು ದೊಡ್ಡ ನಾಯಕರೇ, ನೆಹರು ಅಷ್ಟೇ ದೊಡ್ಡ ನಾಯಕರು, ಜೆಪಿ ಅದ್ರ ಬಗ್ಗೆ ಏನು ಮಾತಿಲ್ಲ. ಈ ಎಲ್ಲಾ ಕಾರಣಗಳು. ಆಮೇಲೆ ಇವರು ಹೇಳಿದ್ರು ಈ ಸಂವಿಧಾನ, ಇದು ಸುಪ್ರೀಂ ಕೋರ್ಟ್, ನಾನೊಂದು ಬಹಳ ಇಂಟ್ರೆಸ್ಟಿಂಗ್ ನೂರಾನಿ ಒಂದು ಬುಕ್ ಅಲ್ಲಿ ಬರೆದಿದ್ದಾರೆ. ಆಗಿನ RSS ದೇವರಸರು ಹಿಂಗ ಇಂದಿರಾ ಗಾಂಧಿ ಹಾಡು ಹೊಗಳಿದ್ದಾರೆ. ತುರ್ತು ಪರಿಸ್ಥಿತಿ ತುರ್ತು ಪರಿಸ್ಥಿತಿಯಲ್ಲಿ ಎಲ್ಲಿ ಹೈಕೋರ್ಟ್ ಅಲ್ಲಿ ಇದಾದನ್ನು ಸುಪ್ರೀಂ ಕೋರ್ಟ್ ಹೇಳಿದಲ್ಲ, ನಿಮಗೆ ನಿಮ್ಮ ಇದನ್ನು ನ್ಯಾಯಸಮ್ಮತವಾಗಿದೆ, ನಿಮಗೆ ನಿಲ್ಲಬಹುದು ಅಂತ ಹೇಳಿ ಅದನ್ನು ಇವರು ಅಭಿನಂದಿಸಿದ್ದಾರೆ. ದೇವರಸು ಅಭಿನಂದಿಸಿದ್ದಾರೆ. ಚುನಾವಣೆ ನ್ಯಾಯಸಮ್ಮತ ಎತ್ತಿದ ಸುಪ್ರೀಂ ಕೋರ್ಟ್ ಅನ್ನು ಅಭಿನಂದಿಸಿದ್ದಾರೆ. ಮತ್ತೆ ಎಲ್ಲಾ ರೀತಿಯಲ್ಲಿ ನಾನು ನಿಮಗೆ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಪುಂಖಾನುಗಟ್ಟಲೆ ಲೇಖನ ಕೂಡ ಬರೆದಿದ್ದಾರೆ. ದೇವರಸು ಅವರು ವಿನೋಬಾ ಅವರಿಗೆ ಲೆಟರ್ ಬರೆದಿದ್ದಾರೆ. ಆಗಿನ SB ಚೌಹಾಣ್ ಗೃಹ ಮಂತ್ರಿ ಬರೆದಿದ್ದಾರೆ. ಇಂದಿರಾ ಗಾಂಧಿ ಬರೆದಾರೆ, ನೀವು ದಯವಿಟ್ಟು RSS ಮೇಲೆ ಏನು ನಿಷೇಧಾಜ್ಞೆ ಏರಿದೆ ಅದನ್ನು ದಯವಿಟ್ಟು ತೆಗಿಬೇಕು, ನಿಮ್ಗೆ ಎಲ್ಲಾ ರೀತಿಯ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಯಾವತ್ತು ಈ ರಹಸ್ಯ ಒಪ್ಪಂದ ಅವಾಗ ಇಂದಿರಾ ಗಾಂಧಿ ಒಪ್ಪಿಕೊಳ್ಳಿಲ್ವೋ ಅದನ್ನಂತ RSS ಇಂದಿರಾ ಗಾಂಧಿ ತಿರುಗಿ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಪುಸ್ತಕವನ್ನು ರೆಫರೆನ್ಸ್ ಮಾಡಿ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ನಾನು ಕೂಡ ಒಂದು ಪುಸ್ತಕ ಏರಿಯಲ್ ಡಾಕ್ಯುಮೆಂಟ್ಸ್ ಅಂತ ಒಬ್ಬ ವಿದೇಶಿ ಬರೆದ ಪುಸ್ತಕವನ್ನು ಓದಿ ಬಂದಿದ್ದೇನೆ. RSS ಗೆ ಬ್ಯಾನ್ ಆದದ್ದು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ, ಅದರ ಮೊದಲಾಗಿರ್ಲಿಲ್ಲ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ RSS ಗೆ ಬ್ಯಾನ್ ಆದದ್ದು. ಮತ್ತೆ ಯಾವ ಕಾರಣಕ್ಕೋಸ್ಕರ ಅವರು ಇಂದಿರಾ ಗಾಂಧಿ ಜೊತೆ ಮಾತುಕತೆ ನಡೆಸಬೇಕು? ಮತ್ತು ಸುಪ್ರೀಂ ಕೋರ್ಟ್ ಅವರದ್ದು ಸದಸ್ಯತ್ವವನ್ನು ವಜಾ ಮಾಡಿದೆ. ಸುಪ್ರೀಂ ಕೋರ್ಟ್ ತೀರ್ಪನ್ನು ಹೊಗಳಲೇಬೇಕು. ಅವರಲ್ಲಿ ರಾಯಬರೇಲಿಯಿಂದ ಚುನಾಯಿತರಾಗಿ ಬಂದದ್ದು ಮೋಸದ ಮುಖಾಂತರ, ಷಡ್ಯಂತ್ರದ ಮುಖಾಂತರ. ಆ 30 ವರ್ಷಗಳ ಮೂಲಕ ಅದೇ ರೀತಿ ಬಂದಿದ್ರು. ಆದ್ರೆ ಆ ಸಮಯದಲ್ಲಿ ಆ ಮೋಸ, ಷಡ್ಯಂತ್ರ, ಇದು ಸರ್ಕಾರಿ ಮಿಷನ್ ಅನ್ನು ಯೂಸ್ ಮಾಡುದು ತುಂಬಾ ವಿಪರೀತಕ್ಕೇರಿತ್ತು. ಆದ ಕಾರಣ ಹೈಕೋರ್ಟ್ ಆಗಿರ್ಬೋದು, ಅಲಹಾಬಾದ್ ಅಥವಾ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಅದಕ್ಕೆ ತಕ್ಕಂತ ತೀರ್ಪು ನೀಡಿತು. ನೋಡಿ, ಅದು ಒಂದು ಮಾತ್ರ ಅಲ್ಲ, ಅದರ ಮೊದಲು 3 ಜಡ್ಜ್ಗಳನ್ನು ಓವರ್ಟೇಕ್ ಮಾಡಿ ಇವರಿಗೆ ಬೇಕಂತ RK ರಾವ್ ಎಂಬ ಜಡ್ಜ್ ಅನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಮಾಡಿದ್ರು. ಅದೆಲ್ಲ ಅದು ಖಾಲಿ ಒಂದು ಇವರ ಸದಸ್ಯತ್ವ ಕ್ಯಾನ್ಸಲ್ಗೋಸ್ಕರ ಎಮರ್ಜೆನ್ಸಿ ಮಾಡಿದಲ್ಲ. ಅವರ ಒಂದು 2 ವರ್ಷದ ಆಡಳಿತ, ಅವರ ಮಗನ ಸಂಜಯ್ ಗಾಂಧಿ ಅವರು ಮಾಡ್ತಿದ್ದ ಅನಾಹುತಗಳು, ಅದೆಲ್ಲ ಒಟ್ಟು ಸೇರಿ ಈ ನಮ್ಮ ಎಮರ್ಜೆನ್ಸಿ ಅವರು ತರಲೇಬೇಕಾದ ಪರಿಸ್ಥಿತಿ ಬಂತು. ಇಲ್ಲದಿದ್ದರೆ ಅವರಿಗೆ ಭಾರತದಲ್ಲಿಯೇ ಜೈಲಾಗುವಂತ ಪರಿಸ್ಥಿತಿ ಇತ್ತು. ಎಸ್, ಎಮರ್ಜೆನ್ಸಿ ಅವರು ಸಂಜಯ್ ಗಾಂಧಿ ಉಲ್ಲೇಖ ಮಾಡಿ ಬಹಳ ಸ್ವಾರಸ್ಯ ಇದೆ. ಖುಷ್ವಂತ್ ಸಿಂಗ್ ಅವರು ವೈ ಐ ಸಪೋರ್ಟೆಡ್ ಎಮರ್ಜೆನ್ಸಿ ಬುಕ್ ಎಲ್ಲ ಬರೆದಿದ್ದಾರೆ. ಟಾಟಾ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಖುಷ್ವಂತ್ ಸಿಂಗ್ ಅದೇ ಹೇಳ್ತಾ ಇದ್ದಾರೆ, ಆಗೆಲ್ಲ ಡಿಸಿಷನ್ ಕೂಡ ಸಂಜಯ್ ಗಾಂಧಿ ಅತ್ತೆ ಮನೆ ನಡೀತಿತ್ತು. ಸಂಜಯ್ ಗಾಂಧಿ, ಅವರ ಅತ್ತೆ ಮತ್ತು ಮೇನಕಾ ಗಾಂಧಿ
ಆಮೇಲೆ ಜಗನ್ ಮೋಹನ್ ಅಂತೇಳಿ. ಈಗ ಮೇನಕಾ ಗಾಂಧಿ ಮತ್ತು ಜಗನ್ಮೋಹನ್ ಇಬ್ಬರು ಬಿಜೆಪಿಯ ಬಹಳ ಜಗನ್ಮೋಹನ್ ಈಗಿಲ್ಲ, ಆಗ ಜಗನ್ ಮಂತ್ರಿ ಆದರು ಬಿಜೆಪಿಯಲ್ಲಿ, ಮೇನಕಾ ಗಾಂಧಿಗೆ ಮಂತ್ರಿ ಆಗಿದ್ದಾರೆ. ಜಗನ್ಮೋಹನ್ ಆಮೇಲೆ ಕಾಶ್ಮೀರಕ್ಕೆ ಅವರು ರಾಜ್ಯಪಾಲ ಕಳಿಸಿದ್ರು. ಅಂದ್ರೆ ಯಾವತ್ತು ತುರ್ತು ಪರಿಸ್ಥಿತಿ ಯಾರು ಪ್ರಧಾನ ಕಾರಣವನ್ನು ಬಿಜೆಪಿ ಒಪ್ಪಿಕೊಂಡಿದ್ದಾರೆ. ಅಂದ್ರೆ ಇದು ಬಹಳ ಅಂದ್ರೆ ಬಹಳ ಫನ್ನಿಯಾಗಿ ಕಾಣ್ತದೆ. ಅದರಿಂದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಜಗನ್ ಮೋಹನ್ ಲೆಫ್ಟಿನೆಂಟ್ ಗವರ್ನರ್, ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಇಸ್ ಅ ಪ್ರೊಟೆಕ್ಟ್ ಆಫ್ ಎಮರ್ಜೆನ್ಸಿ. ಅವರನ್ನು ಗವರ್ನರ್ ಮಾಡಿ ಕಳಿಸಿದ್ದು ಬಿಜೆಪಿ ಸರ್ಕಾರ. ಜಗನ್ ಮೋಹನ್ ಲೆಫ್ಟಿನೆಂಟ್ ಗವರ್ನರ್ ಅವರು ಇಡೀ ದೆಹಲಿಯಲ್ಲಿ ಬುಲ್ಡೋಸ್ ಮಾಡಿದ್ದಾರೆ. ಎಮರ್ಜೆನ್ಸಿಯಲ್ಲಿ ಸ್ಲಮ್ ಇದರಲ್ಲಿ ಅವರಿಗೆ ಕೊಟ್ಟಿದ್ದು ಸ್ಲಮ್ ಅನ್ನು ನಿರ್ಮಾಣ ಮಾಡ್ಲಿಕ್ಕೆ ಅವರು ಇಡೀ ದೆಹಲಿಯನ್ನು ಬುಲ್ಡೋಸ್ ಮಾಡಿದ್ರು, ಸ್ಲಮ್ ಅನ್ನು ಬುಲ್ಡೋಸ್ ಮಾಡಿದ್ರು. ಅವರನ್ನೇ ಇವರು ಮೇನಕಾ ಗಾಂಧಿ ಅವರು ಬಿಜೆಪಿ ಜೊತೆ ಇದ್ದಾರೆ ಅಂತ ಹೇಳೋ ಒಂದು ವಿಷಯಕ್ಕೋಸ್ಕರ ಈಗ ಮೇನಕಾ ಗಾಂಧಿಯನ್ನು ಇವರ ವಿಷಯಕ್ಕೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆರ್ ಕೆ ಧವನ್ ಈಗ ಅಲ್ಲಿ ಇರೋ ಜೀವಂತ ಸಾಕ್ಷಿ ಅಂದ್ರೆ ಆರ್ ಕೆ ಧವನ್ ಅವರು ತನ್ನ ಇಂಟರ್ವ್ಯೂ ಈಗ ಒಂದು 4 ದಿವಸ ಮೊದಲು ಒಂದು ಹೇಳ್ಬಿಟ್ರು. ಅವರು ಅಲ್ಲಿ ಸ್ವತಃ ಇಂದಿರಾ ಗಾಂಧಿ ಅವರೇ ಡಿಕ್ಟೇಟ್ ಮಾಡಿದ್ದು ಎಮರ್ಜೆನ್ಸಿ ಲೆಟರ್ ಅನ್ನು. ನಾನು ಅದನ್ನು ಟೈಪ್ ಮಾಡಿ ಅದನ್ನು ಕೊಂಡೋಗಿ ರಾಷ್ಟ್ರಪತಿಗೆ ಕೊಟ್ಟದ್ದು ನಾನೇ. ಈ ನಮ್ಮ ಮೂವರನ್ನು ಬಿಟ್ಟು ಬೇರೆ ಯಾರಿಗೂ ಇದರ ಬಗ್ಗೆ ಅರಿವಿರಲಿಲ್ಲ. ಎಮರ್ಜೆನ್ಸಿ ಆಡಳಿತದ ಬಗ್ಗೆ ಎಲ್ಲಾ ಡಿಸಿಷನ್, ಯಾರನ್ನು ಒಳಗೆ ಹಾಕಬೇಕು, ಜೈಲಿಗೆ ಹಾಕಬೇಕು, ಯಾವ ರೀತಿ ಮಾಡಬೇಕು ಎಲ್ಲ ಸಂಜಯ್ ಗಾಂಧಿ ಅವರು ನಿರ್ಣಯ ತಗೊಳ್ತಿದ್ರು. ಎಸ್ ಸರ್, ಪಿ ಮೋಹನ್ ಅವರೇ, ಮಹೇಶ್ ಅವರೇ, ಮುಂದೆ ನಾನು ಒಂದಷ್ಟು ಮಾತುಗಳನ್ನು ನಿಮ್ಮ ಹತ್ರ ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ಅಂದರೆ ಎಮರ್ಜೆನ್ಸಿ ಅಂತ ಅನ್ನುವಂಥದ್ದು ಅಗತ್ಯವಿತ್ತೆ, ಎಮರ್ಜೆನ್ಸಿಯನ್ನೇ ಹಾಕುವಂಥ ಅಗತ್ಯತೆಗಳು ಏನಿತ್ತು ಅಂತ ಒಂದು ಕರಾಳ ಒಂದು ಕಾಯ್ದೆ, ಅದು ಏನೇನೆಲ್ಲ ಕಾಯ್ದೆ ಏನೇನೆಲ್ಲ ಮಾಡಿತ್ತು ಅಂತ ಅನ್ನುವಂಥದ್ದನ್ನು ಕೂಡ ಮುಂದೆ ನಾವು ಈ ಚರ್ಚೆಯಲ್ಲಿ ತೆಗೆದುಕೊಳ್ತೇವೆ. ಒಂದು ಸಣ್ಣ ಬ್ರೇಕ್ ನಂತರ ಈ ಚರ್ಚೆ ಮತ್ತೆ ಮುಂದುವರಿಯುತ್ತೆ.